ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ವಿಟಮಿನ್ A, D ಇರುವಂತಹ ಸೂಪರ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಮಸಾಲೆಗಳ ಮಹಾರಾಜ ಅಂತ ಹೇಳ್ತೇವೆ. 40 ವರ್ಷಗಳಿಂದ ಎಲ್ರಿಗೂ ಇಷ್ಟ ಇರುವಂತಹ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಅದು ಕೂಡ ವೆರೈಟಿ ಆಫ್ ಫ್ಲೇವರ್ಸ್ ಅಲ್ಲಿರುವಂತಹ ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಮಹಿಳೆಯರಿಗೆ ಆಭರಣಗಳಿಗಿರುವಂತಹ ಒನ್ ಅಂಡ್ ಓನ್ಲಿ ದ ಬೆಸ್ಟ್ ಮಳಿಗೆ ಅಂತ ಹೇಳ್ತಾರೆ, ದಟ್ ಈಸ್ ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗ್ಳೂರ್. ಹಾಗೆಯೇ ನಿಮಗೆ ಗೊತ್ತಿದೆ ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ ಅಂಡ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಈ ಅಡುಗೆ ಅಂತ ಹೇಳಿದ ತಕ್ಷಣ ಅದರ ಒಂದು ಪರಿಕ್ರಮನೇ ಬೇರೆ ಇರುತ್ತೆ. ನಾವೆಲ್ಲ ಅಡುಗೆ ಮಾಡಿದ್ರೆ ಓಕೆ, ಬ್ಯಾಚುಲರ್ ಅಡುಗೆ ಮಾಡಿದ್ದು ಅಂತ ಆಗುತ್ತೆ. ಮನೆಯಲ್ಲಿ ಗೃಹಿಣಿಯರು ಅಡುಗೆ ಮಾಡಿದ್ರೆ ವಾವ್, ಕೈ ರುಚಿ ಅಡುಗೆ ಅಂತ ಹೇಳ್ತಾರೆ. ಅಂಡ್ ಅದರಲ್ಲೂ ಕೂಡ ತುಂಬಾನೇ ಅದರ ಬಗ್ಗೆ ಅರ್ತು ತಿಳಿದು ಅರಿದು ಎಲ್ಲ ಮಾಡುವಂತಹ ಅಡುಗೆಗಳನ್ನು ಶೆಫ್ ಮಾಡಿದಂತಹ ಅಡುಗೆ ಅಂತ ಹೇಳ್ತಾರೆ. ಸೊ ಯಾಕೆ ಇವತ್ತು ಶೆಫ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಒಂದು ಸೂಪರ್ ಆದಂತಹ ಶೆಫ್ ಬಂದಿದ್ದಾರೆ. ಸೊ ಅವರ ಹೆಸರು ಬಂದ್ಬಿಟ್ಟು ಕೀರ್ತನ್ ಸರಳಾಯ ಅಂತ ಹೇಳಿ. ಸೊ ಬೆಂಗಳೂರಿಂದ ಬಂದಿದ್ದಾರೆ. ಬನ್ನಿ, ಏನೆಲ್ಲ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಡೆಯುತ್ತೆ, ಶೆಫ್ ಬೇರೆ. ಸೊ ನೋಡುವ ಬನ್ನಿ. ಹೆಲೋ, ನಮಸ್ತೆ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ವೆಲ್ಕಮ್ ಟು ಅವರ್ ಕಿಚನ್. ಫಸ್ಟ್ ಆಫ್ ಆಲ್, ನಾವಿಬ್ರು ಬ್ಲ್ಯಾಕ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೇವೆ. ಅಂಡ್ ನಾನು ಕೇಳ್ಪಟ್ಟೆ ಯು ಆರ್ ಅ ಪರ್ಟಿಕ್ಯುಲರ್ ಶೆಫ್. Yes, I'm particularly chef. From past how many years? ಎಷ್ಟು ವರ್ಷದಿಂದ? 4 ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ. Okay. So I have been working in ಲೀಲಾದಲ್ಲಿ ಕೆಲಸ ಮಾಡಿದ್ದೇನೆ. one of the finest ಲಸಕ್ ರೆಸ್ಟೋರೆಂಟ್ ಇದೆ. So that is running number 1 in Bangalore. Okay. So ಅಲ್ಲಿ ಇಟಾಲಿಯನ್ ಕ್ಯೂಸಿನ್ ಆಗಿದೆ. ಇವಾಗ I am presently working in Glenn's Bakehouse, Bangalore. Okay. So okay. I am a senior sous chef over there. Okay. So there's one new branch opening in Mysore. So I am being transferred over there. Wow, wonderful. ಸೊ ನಮ್ಮ ಸವಿರುಚಿಯಲ್ಲಿ ಅದೆಷ್ಟೋ ಶೆಫ್ಸ್ಗಳು ಬಂದು ಹೋಗಿದ್ದಾರೆ. ಅವರವರ ಒಂದು ಸೂಪರ್ ಆದಂತಹ ಅಡುಗೆಯನ್ನು ಹೇಳ್ಕೊಟ್ಟಿದ್ದಾರೆ. ಅಂಡ್ ಟುಡೇ ನೀವು ನಮ್ಮ ಕಿಚನ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಒನ್ ಆಫ್ ದ ಪ್ರೈಡ್ ಥಿಂಗ್ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಮುಂಚೆ ಈಗ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಆಹಾರಗಳನ್ನು ಅಥವಾ ರೆಸಿಪೀಸ್ಗಳನ್ನು ನೀವು ತಯಾರು ಮಾಡಿರ್ತೀರಾ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಸ್ಪೆಷಲೈಸ್ಡ್ ಆಗಿ ಏನು ಹೇಳ್ಕೊಡ್ತಾ ಇದ್ದೀರಾ? ಸೊ ನಂದು ಇಂಡಿಯನ್ ಕ್ಯೂಸಿನ್, ಐ ಆಮ್ ಬೇಸಿಕಲಿ ಕಾಂಟಿನೆಂಟಲ್ ಕ್ಯೂಸಿನ್ ಶೆಫ್. ಸೊ ನಾನು ಇವತ್ತು ನಿಮಗೆ ಇಂಡಿಯನ್ ಕ್ಯೂಸಿನ್ ಮಾಡಿ ತೋರಿಸ್ತೇನೆ. ಸೊ ಒನ್ ಆಫ್ ದ ಸ್ಪೆಷಲ್ ಕ್ಯಾಶ್ಯೂ ಅಂಡ್ ಜೀರಾ ರೈಸ್ ಮಾಡಿ ಅದ್ರ ಮೇಲೆ ತ್ರಿಶೂಲ್ ದಾಲ್ ಅಂತ ಮಾಡ್ತೇನೆ. ತ್ರಿಶೂಲ್ ದಾಲ್, ವಾ, ಓಕೆ. ಹೆಸರೇ ಇನೋವೇಟಿವ್ ಆಗಿದೆ, ಯುನೀಕ್ ಇದೆ. ಸೊ ಹಾಗಾದ್ರೆ ನನ್ಗನ್ನಿಸುತ್ತೆ ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್. ಯು ಶುಡ್ ಬಿ ಕ್ಯೂರಿಯಸ್. Yes, ನಾವು ಟ್ರೈ ಮಾಡುವ ಇವತ್ತು. ಎಸ್, ಸೊ ನಮ್ಮ ಕಿಚನ್ ವೇಟ್ ಮಾಡ್ತಾ ಇದೆ. ಎಲ್ಲಾ ಕಿಚನ್ಗಳಲ್ಲಿ ಕಿಚನ್ಗಳ ಪ್ಯಾಲೇಸ್ ಅಂತ ಹೇಳ್ತೇವೆ ನಾವು. ಸೊ ವಿಲ್ ಎಂಟರ್ ಟು ದ ಪ್ಯಾಲೇಸ್. ಬನ್ನಿ. ಎಸ್, ಶೆಫ್ ಕೀರ್ತನ್. ಸೊ ಅಡುಗೆ ಮನೇಲಿ ಇದ್ದೇವೆ. ಹೌದು. ಅಂಡ್ ನೀವು ಹೇಳಿದ್ರಿ ಒನ್ ಇಸ್ ಜೀರಾ ರೈಸ್ ಅಂಡ್ ತ್ರಿಶೂಲ್ ದಾಲ್ ಅಲ್ವಾ? ಸೊ ಇವತ್ತು ನಿಮ್ಮಿಂದ ನಾನು ಕೂಡ ತುಂಬಾ ಕಲೀಲಿಕ್ಕಿದೆ. ಅಂಡ್ ಆಫ್ ಕೋರ್ಸ್ ದ ಶೆಫ್ಗಳ ಒಂದು ಕುಕಿಂಗ್ ಮೆಥಡ್ ತುಂಬಾ ಇನೋವೇಟಿವ್ ಆಗಿರುತ್ತೆ ಅಲ್ವಾ? ಸೊ ಲೆಟ್ಸ್ ಸ್ಟಾರ್ಟ್. ಏನ್ ಫಸ್ಟ್ ಮಾಡುವಾಗ? ಸೊ ನಾವೀಗ ಜೀರಾ ರೈಸ್ ಇಂದ ಸ್ಟಾರ್ಟ್ ಮಾಡುವ. ಓಕೆ. ಸೊ ನಾನು ಸೋಕ್ ಮಾಡಿದ್ದೇನೆ ರೈಸ್ ಅನ್ನ. ಸೊ ವಿ ಹ್ಯಾವ್ ಟು ಸೋಕ್ ವಾಶ್ 3 times. ಓಕೆ. ಆಮೇಲೆ 30 minutes ನೀವು ಸೋಕ್ ಮಾಡಿ ರೈಸ್ ಅನ್ನ. ಅದಾದ್ಮೇಲೆ ನಾವು ತ್ರಿಶೂಲ್ ದಾಲ್ಗೆ ನೀವು ದಾಲ್ ಅನ್ನ ಗೀಯಲ್ಲಿ ಸೋಕ್ ಮಾಡಬೇಕು. ಓಕೆ. ಓಕೆ. ಸೊ ಈ ಗೀ ಏನ್ ಮಾಡ್ತದೆ, ಆ ದಾಲ್ಗೆ ಟೆಕ್ಸ್ಚರ್ ಕೊಡ್ತದೆ. ಓಕೆ. ಯೂಶುವಲಿ ದಾಲ್ ಇಲ್ಲಿ ನಾವು ಮಾಡುವಾಗ ಯೂಶುವಲಿ ನಾರ್ಮಲ್ ಆಗಿ ನೀರಲ್ಲಿ ಮಾಡ್ತಾರೆ. ನಾವು ಬೇಸಿಕಲಿ ದಾಲ್ ಅನ್ನ ಗೀಯಲ್ಲಿ ಸೋಕ್ ಮಾಡ್ತೇವೆ. ಸೊ ತ್ರಿಶೂಲ್ ದಾಲ್ ಅಲ್ಲಿ ತೂರ್ ದಾಲ್ ಮಾತ್ರ ನಾವು ಗೀಯಲ್ಲಿ ಸೋಕ್ ಮಾಡ್ತೇವೆ. ಓಕೆ. ಓಕೆ. ತೂರ್ ದಾಲ್ ಮಾತ್ರ. ಓಕೆ. ತೂರ್ ದಾಲ್ ಮಾತ್ರ. ಓಕೆ. ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡುವ? ನಾವು ಸ್ಟಾರ್ಟ್ ಮಾಡುವ, ರೈಸ್ ಅಲ್ಲಿ ಸ್ಟಾರ್ಟ್ ಮಾಡುವ. ಓಕೆ. ಸೊ ರೈಸ್ ಅಲ್ಲಿ ಸ್ಟಾರ್ಟ್ ಮಾಡುವ ಅಲ್ವಾ? ಎಸ್. ಸೊ ಗ್ಯಾಸ್ ಹಚ್ಚುದಾ? ಎಸ್, ಗ್ಯಾಸ್ ಹಚ್ಚು.
ಓಕೆ ಎಸ್. ಸೊ ಲ್ಯಾಡಲ್ಸ್ ಸ್ಪೂನ್ಸ್, ಥ್ಯಾಂಕ್ ಯು. ಇವಾಗ ನಾವು ಗೀ 3 ಸ್ಪೂನ್ಸ್ ಹಾಕುವ. ಓಕೆ ಓಕೆ, ಸೊ ನಿಮಗೆ ಈ ಸಿಸ್ಲಿಂಗ್ ಸೌಂಡ್ ಬರಬೇಕು ಯಾವಾಗಲೂ, ಆಯ್ತಾ? ಸೊ ಆ ಸಿಸ್ಲಿಂಗ್ ಸೌಂಡ್ ಏನ್ ಮಾಡ್ತದೆ, ನಿಮಗೆ ಗೀಯನ್ನ ಕ್ಲಾರಿಫೈ ಮಾಡ್ತದೆ. ಸೊ ಆ ಕ್ಲಾರಿಫೈ ಆಗುವ ಅದ್ರದ್ದು ರಿಯಲ್ ಎಸೆನ್ಸ್ ಮತ್ತು ಟೇಸ್ಟ್ ಫ್ಲೇವರ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಲೆಟ್ ಇಟ್ ಲೈಕ್ ಗೆಟ್ ಕುಕ್ ಫಾರ್ 2 minutes. ಓಕೆ, ಸೊ ಇದು 2 minutes ಗೀಯೇ ಇದು ಫ್ರೈ ಇದಾಗಬೇಕು. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಟೆಂಪರಿಂಗ್ ಟೆಂಪರೇಚರ್ಗೆ ಬಂದಿದೆ. ವಿಲ್ ಯೂಸ್ ಡ್ರೈ ಗಾರ್ಲಿಕ್ ಇನ್ಸ್ಟೆಡ್ ಆಫ್ ನಾರ್ಮಲ್ ಫ್ರೆಶ್ ಗಾರ್ಲಿಕ್. ಓಕೆ ಓಕೆ. ಸೊ ವಿಲ್ ಹ್ಯಾವ್ ಲಿಟಲ್ ಚೇಂಜಸ್, ಆಯ್ತಾ? ಸೊ ಇದು ಡ್ರೈ ಗಾರ್ಲಿಕ್ ಆಗಿದೆ. ಇದು ಡ್ರೈ ಗಾರ್ಲಿಕ್. ಓ ಓಕೆ, ಡಿಹೈಡ್ರೇಟ್ ಗಾರ್ಲಿಕ್ ಅದು. ಸೊ ಇದು ಹುಡಿ ಹುಡಿಯಾಗಿ ಬರುತ್ತೆ. ಹುಡಿಯಾಗಿ ಬರ್ತದೆ, ಎಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗ್ತದೆ. ಓಕೆ, ಆಯ್ತಾ? ದೆನ್ ವಿಲ್ ಲೈಕ್ ಪುಟ್ ಇನ್ ಜೀರಾ. ಓಕೆ. ಸೊ ಒನ್ಸ್ ಜೀರಾ ಇಸ್ ಡನ್, ವಿಲ್ ಸ್ವಿಚ್ ದಿಸ್ ಆಫ್. ಓಕೆ, ಆಯ್ತಾ? ಸೊ ಅದು ಜೀರಾ ಫ್ಲೇವರ್ ಎಲ್ಲ ಗೀಗೆ ಬಿಡ್ತದೆ. ಸೊ ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ದಾಲ್. ಓಕೆ ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ಇದು ಸೋಕ್ ಮಾಡಿದ ದಾಲು, ನಮ್ದು ಮಸೂರ್ ದಾಲ್, ತೂರ್ ದಾಲ್ ಎಲ್ಲ ತಗೊಳ್ಳುವ. ಸೊ ಎಲ್ಲಾ 3 ದಾಲ್ಗಳು ಕೂಡ ಯೂಸ್ ಆಗುತ್ತೆ. ದಟ್ಸ್ ವೈ ತ್ರಿಶೂಲ್ ದಾಲ್ ಅಂತ ಹೇಳ್ತೇವೆ. ಓಕೆ, ಸೊ ಈ 3 ದಾಲ್ಗಳಿರೋದ್ರಿಂದ ದಟ್ಸ್ ವಾಟ್ ಇಂಡಿಕೇಟ್ಸ್ ತ್ರಿಶೂಲ್ ದಾಲ್. ಎಕ್ಸಾಕ್ಟ್ಲಿ. ಸೊ ಇದು ಏನ್ ಮಾಡ್ತದೆ, ನಿಮಗೆ ಪ್ರೋಟೀನ್ ಕಂಟೆಂಟ್ ಅನ್ನ ಎಕ್ಸಾಕ್ಟ್ ಆಗಿ ಡಬಲ್ ಮಾಡ್ತದೆ ನೀವು ಸೋಕ್ ಮಾಡುವ ಕಾರಣಕ್ಕೆ. ಮತ್ತು ಇದ್ರದ್ದು ಫ್ಯಾಟ್ ಕಂಟೆಂಟ್ಸ್ ಎಲ್ಲ ಇರ್ತದಲ್ಲ, ಸೊ ಆ ಗೀಯಲ್ಲಿ ನಮಗೆ ನ್ಯಾಚುರಲಿ ಹೆಲ್ದಿ ಫ್ಯಾಟ್ಸ್ ಎಲ್ಲ ಇದೆ. ಸೊ ಆ ಹೆಲ್ದಿ ಫ್ಯಾಟ್ಸ್ ನಿಮ್ಮ ಇಮ್ಯೂನ್ ಅನ್ನ ಬೂಸ್ಟ್ ಮಾಡ್ತದೆ. ಗೀ ಹಾಕೋದು ಇದಕ್ಕೆ. ಸೊ ಇವಾಗ ನಮಗೆ ಸ್ವಲ್ಪ ಟೆಕ್ಸ್ಚರ್ ಬರ್ಬೇಕಲ್ಲ, ಸೊ ಗೀ ಹಾಕಿದ್ರೆ ಸ್ವಲ್ಪ ಫ್ರೆಶ್ ಗೀ ಸ್ಮೆಲ್ ಸಹ ಬರ್ತದೆ, ಕುಕ್ ಗೀ ಸ್ಮೆಲ್ ಸಹ ಬರ್ತದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದಾಲ್ ಕುಕ್ಕರ್. ಸೊ ಇದು ಸಾಕಾಗುತ್ತಲ್ವಾ? ಇದನ್ನ ಹಾಗಾದ್ರೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಯೂಶುವಲಿ ಈಗ ಈ ಶೆಫ್ಸ್ ಆಗಿ ಒಂದು ನೀವು ಈ ಪರ್ಟಿಕ್ಯುಲರ್ ಒಂದು ವೆಂಚರ್ ಅನ್ನು ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಕಲಿಬೇಕು, ಎಷ್ಟು ವರ್ಷ ಕಲಿಬೇಕು? ಸೊ ಇದರಲ್ಲಿ 2 ಟೈಪ್ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದಿದೆ, ಅದಾದ್ಮೇಲೆ ನಿಮಗೆ ಕಲಿನರಿ ಮ್ಯಾನೇಜ್ಮೆಂಟ್ ಇದೆ. ಸೊ ನಾನ್ ಕಲಿನರಿ ಮ್ಯಾನೇಜ್ಮೆಂಟ್ ಮಾಡಿದ್ 3 years. ದಟ್ ಇಸ್ ಸ್ಪೆಷಲೈಸೇಷನ್ ಇನ್ ಶೆಫ್ ಕೋರ್ಸ್. ಓಕೆನಾ? ಇದಾದ್ಮೇಲೆ ನಿಮಗೆ ಮಾಸ್ಟರ್ಸ್ ಇನ್ ಕಲಿನರಿ ಮ್ಯಾನೇಜ್ಮೆಂಟ್ ಇದೆ, ಮಾಸ್ಟರ್ ಇನ್ ಆರ್ಟಿಸನಲ್ ಇದೆ, ಚಾಕ್ಲೇಟ್ ಕುಕಿಂಗ್ಸ್, ಆ ಥರ ತುಂಬಾ ವೆರೈಟೀಸ್ ಇದೆ ನಿಮಗೆ, ಅದೆಲ್ಲ ಮಾಡ್ಬೋದು. ಇದರಲ್ಲಿ ಆಫ್ಟರ್ ದಿಸ್ ಯು ಹ್ಯಾವ್ ಟು ಗೋ ಅಂಡರ್ ಟ್ರೈನಿಂಗ್ ಇನ್ 5-star ಪ್ರಾಪರ್ಟೀಸ್ ಎಲ್ಲ ಇದೆ. ಸೊ 5-star ಪ್ರಾಪರ್ಟೀಸ್ ಹೋದಾದ್ಮೇಲೆ ನಿಮಗೆ ಯು ವಿಲ್ ಗೆಟ್ ಪ್ಲೇಸ್ಡ್ ಆಸ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಆದ್ಮೇಲೆ ನೀವು 3 years ಕಾಂಟ್ರಾಕ್ಟ್ ಮುಗಿದ ತಕ್ಷಣ you will be placed as sous chef or executive chef. That is really good post in hotel career. Okay. ಇಷ್ಟೆಲ್ಲ ಕಲಿಲಿಕ್ಕಿದೆ. ಇಷ್ಟೆಲ್ಲ ತುಂಬಾ ಕಲಿಲಿಕ್ಕಿದೆ. ಆಹಾರ ಸಿಸ್ಟಮ್ ಅಲ್ಲಿ, ಫುಡ್ ಸಿಸ್ಟಮ್ ಅಲ್ಲಿ ಶೆಫ್ ಆಗಬೇಕಾದ್ರೆ ಇಷ್ಟೆಲ್ಲ ಕಲಿಬೇಕಿದೆ. ಖಂಡಿತ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಗೀ ಅಗೈನ್. ಓಕೆ, ದಾಲ್ಗೆ ನಾವು ಗೀ ಹಾಕಬೇಕು. ಸೊ ಇದಕ್ಕೆ ಟೆಂಪರಿಂಗ್ ಪ್ರಾಸೆಸ್ ಅಂತ ಹೇಳ್ತೇವೆ ನಾವು. ಓಕೆನಾ? ಸೊ ನಾವು ಟೆಂಪರ್ ಅನ್ನ ಕುಕ್ ಮಾಡುವ ಫಸ್ಟ್. ಸೊ ಈ ಗೀ ಫುಲ್ ಆಗಿ ಕುಕ್ ಆಗಬಾರದು, ಅದಕ್ಕಿಂತ ಮುಂಚೆನೆ ನಾವು ಕ್ಯಾಶ್ಯೂ ಆಡ್ ಮಾಡಬೇಕು. ಓಕೆ, ಸೊ ಯೂಶುವಲಿ ಸ್ವಲ್ಪ ಬಿಸಿ ಆದ ನಂತರ ಹಾಕೋದಕ್ಕಿಂತ ಇವಾಗಲೇ ಹಾಕಬೇಕು. ಅದಾದ್ಮೇಲೆ ಟೊಮೆಟೊ ಸಹ ಆವಾಗಲೇ ಹಾಕಬೇಕು. ಓಕೆ, ಸೊ ಲೆಟ್ಸ್ ಡೂ ದಟ್. ಲೆಟ್ಸ್ ಫ್ರೈ ಅ ಲಿಟಲ್. ಓಕೆ, ಸೊ ಇದು ಆಕ್ಚುಲಿ ತ್ರಿಶೂಲ್ ದಾಲ್ ಬಂದಿದ್ದು ಪಂಚಪೂರ್ಣ ದಾಲಿಂದ. ಸೊ ಪಂಚಪೂರ್ಣ ಇಸ್ ಮಿಕ್ಸ್ಚರ್ ಆಫ್ 5 ದಾಲ್ಸ್. ಓಕೆ, ಕಸ್ಟಮರ್ಸ್ ಆರ್ ಎನಿ ಪೀಪಲ್ ವುಡಂಟ್ ಲೈಕ್ 5 types of dal, so they will be allergic to some types of dal. ಬಟ್ ನಂಗೆ ಏನು ಹೇಳಿದ್ರೆ ಪಂಚಪೂರ್ಣ ದಾಲ್. ಓಕೆ, ನನ್ಗೆ ಒಂದು ವೇಳೆ ಆಪ್ಷನ್ ಕೇಳಿದ್ರೆ ನಾನು ಟೇಸ್ಟ್ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಸೊ ಆಲ್ವೇಸ್ ಬೋರ್ ಅಲ್ವಾ, ಒಂದು ಡಾಲ್ ಅಥವಾ ಒಂದು ಏನಾದ್ರೂ ರೆಸಿಪಿ ಟೇಸ್ಟ್ ನೋಡೋದಕ್ಕಿಂತ ಡಿಫ್ರೆಂಟ್ ಆಗಿ ಮಿಕ್ಸ್ಚರ್ ಇದ್ರೆ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವು ಇದಕ್ಕೆ ಟರ್ಮರಿಕ್ ಹಾಕಬೇಕು ಈಗ. ಓಕೆ, ಸೊ ಇದು ಏನಿದೆ, ದಿಸ್ ಇಸ್ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲ. ಸೊ ಜಾಸ್ತಿಯಾಗಿ ಕಲರ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಬೆಸ್ಟ್ ಮಸಾಲ ಅಂಡ್ 40 years ಇಂದ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಸೊ ದಿಸ್ ಇಸ್ ಟರ್ಮರಿಕ್ ಪೌಡರ್ ಅರುಣದ. ಎನಫ್ ಸಾಕಾ? ಎಸ್, ಗುಡ್ ಎನಫ್. ಸೊ ಇದಕ್ಕೆ ಲೈಟ್ ಆಗಿ ರೆಡ್ ಚಿಲ್ಲಿ ನಾವು ಸ್ಪ್ರಿಂಕಲ್ ಮಾಡುವ. ಓಕೆ, ರೆಡ್ ಚಿಲ್ಲಿ ಪೌಡರ್. ಎಸ್. ಸೊ ಇದು ಅರುಣಾದವರ ಚಿಲ್ಲಿ ಪೌಡರ್. ಓಕೆ, ಎಷ್ಟು ಬೇಕಾಗುತ್ತೆ? ಖಾರ ಜಾಸ್ತಿ ನಮಗೆ ಜಸ್ಟ್ 2 grams ಸಾಕಲ್ವಾ? ಸೊ ಇದು ಪರ್ಟಿಕ್ಯುಲರ್ ಏನಿದೆ, ಇದರದ್ದು ನ್ಯಾಚುರಲ್ ಕಲರ್. ದಟ್ಸ್ ವಾಟ್ ಅರುಣ ಮಸಾಲಾದವರದು. ಸೊ ಇದು ನಮಗೆ ಆಲ್ಮೋಸ್ಟ್ ಕುಕ್ ಆಯ್ತು. ಇದನ್ನ ತೆಗೆದು ಇಡುವ. ಓಕೆ, ಎಸ್. ನೆಕ್ಸ್ಟ್ ಹಾಗಾದ್ರೆ ನಾವೀಗ ಕುಕ್ಕರ್ ತಂದು ದಾಲ್ ಅನ್ನ ಕುಕ್ ಮಾಡುವ. ಸೊ ವಿಲ್ ಪ್ರೆಷರ್ ಕುಕ್ ಇಟ್, ಸೊ ಇಟ್ ವಿಲ್ ಬಿಕಮ್ ಫಾಸ್ಟರ್. ಸೊ ಗ್ಯಾಸ್ ಹಚ್ಚುದಾ? Yes. ಓಕೆ,
ಹಾಕ್ಲಿಯಾ? ಹಾಕಿ. ಸೊ ಎಷ್ಟು ನೀರು ಬೇಕಾಗುತ್ತೆ ಇದಕ್ಕೆ? ಸೊ ಮೆಜರ್ 3 cups of water. ಓಕೆ, ಯಾಕಂದ್ರೆ 3 cups ದಾಲ್ ಇದೆ. ಎಕ್ಸಾಕ್ಟ್ಲಿ ನಾವು 8.5 minutes ಸಿಮ್ಮರ್ ಅಲ್ಲಿ ಕುಕ್ ಮಾಡ್ತಾ ಇದ್ದೀವಿ. ಸಾಕಷ್ಟು? ಸಾಕು. ಈಗ ನೋಡಿ ಈ ಗೀ ಇರುವ ದಾಲ್ ಇದೆಲ್ಲ, ಸೊ ದಟ್ ವಿ ಹ್ಯಾವ್ ಟು ಯೂಸ್ ಫಸ್ಟ್. Okay, okay. So that the dal doesn't stick underneath of this thing. Correct. Cooker. ಸೊ ಇದು ನಾರ್ಮಲಿ ಯಾವ್ದ್ರಲ್ಲೂ ನೆನ್ಸಿಟ್ಟಿಲ್ಲ, ಡೈರೆಕ್ಟ್? ಡೈರೆಕ್ಟ್. ಓಕೆ. ರಿಮೈನಿಂಗ್ 2 ದಾಲ್ ಡೈರೆಕ್ಟ್, ಯಾಕೆಂದ್ರೆ ಅದ್ರ ಟೆಕ್ಸ್ಚರ್ ತುಂಬಾ ಸಾಫ್ಟ್, ಸೊ ಅದು ಬೇಗ ಕುಕ್ ಆಗ್ತದೆ. ಸೊ ಅದರಲ್ಲಿ ಗೀ ಟೆಕ್ಸ್ಚರ್ ಸಹ ನಿಮಗೆ ಸ್ಟಿಕ್ ಆಗಲ್ಲ. ಓಕೆ. ಸೊ ವಿಲ್ ಪುಟ್ ಸಾಲ್ಟ್ ಟು ದಿಸ್. ವಿಲ್ ಪುಟ್ 4 grams of salt exactly. ನೋಡಿ, ಇದೆಲ್ಲ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಏನು ಹಾಕಬೇಕು ಅಂತ ಹೇಳಿ ಅಲ್ವಾ? ಎಸ್. ಸೊ ವಿಲ್ ಪುಟ್ 2 grams of turmeric to this also. ಓಕೆ. ಸೊ ಯಾಕೋಸ್ಕರ ಟರ್ಮರಿಕ್ ಇದಕ್ಕೂ ಹಾಕ್ತಾ ಇರೋದು ನಾವು? ಸೊ ಇದಕ್ಕೆ ನಮಗೆ ಆ ಕಲರ್ ಬರ್ಲಿಕ್ಕೆ ನಾವು ಅಡಿಟಿವ್ಸ್ ಯೂಸ್ ಮಾಡಲ್ಲ. ಸೊ ಟರ್ಮರಿಕ್ ಗಿವ್ಸ್ ಅ ಬ್ಯೂಟಿಫುಲ್ ಯೆಲ್ಲೋ ಕಲರ್. ದಾಲ್ ಅಂದ್ರೆ ನೀವು ಯಾವಾಗಲೂ ನೋಡುವಾಗ ಯೆಲ್ಲೋ ಕಲರ್, ಹೋಟೆಲ್ ಅಲ್ಲಿ ಎಲ್ಲ ನೋಡುವಾಗ ಯೆಲ್ಲೋ ಕಲರ್ ಬರ್ತದಲ್ಲ, ಸೊ ಇದೇ ಅದ್ರದ್ದು ಸೀಕ್ರೆಟ್. ಕುಕ್ ಮಾಡುವಾಗ ನೀವು ಟರ್ಮರಿಕ್ ಆಡ್ ಮಾಡ್ಬೇಕು. ಸಾಕಾ? ಎಸ್. ಸ್ವಲ್ಪ ನೀರು ಆಡ್ ಮಾಡ್ಬೋದು ಇದಕ್ಕೆ. ನೀರು ಆಡ್ ಮಾಡ್ಬೋದಾ? ಓಕೆ. ಕ್ಲೋಸ್ ಮಾಡೋದಾ? ಎಸ್, ಕ್ಲೋಸ್ ಮಾಡುವ. ಸೊ ಇದು ಎಷ್ಟು ಹೊತ್ತು ಕುಕ್ ಆಗ್ಬೇಕು? ಸೊ ನಾವು ಯಾವಾಗಲೂ ಕುಕ್ ಮಾಡೋದು 8.5 minutes ಸಿಮ್ಮರ್ ಅಲ್ಲಿ ಕುಕ್ ಮಾಡ್ತೇವೆ. ಯಾಕೆ ಅದು 8.5? ಸೊ ನಿಮಗೆ ನಾನು ನಿಮಗೆ ಹೇಳಿದಲ್ಲ, ಸೊ ಟ್ರಯಲ್ ಅಂಡ್ ಎರರ್ ಪ್ರಾಸೆಸ್ ಅಂತ. ಸೊ 3 types of ದಾಲ್ ಇದೆ. 3 types of ದಾಲ್ಗೆ ಒಂದೊಂದಕ್ಕೆ ಒಂದೊಂದು ಕುಕಿಂಗ್ ಟೈಮ್ ಇದೆ. ಸೊ ವಿ ಟೇಕ್ ಆವರೇಜ್ ಆಫ್ 3 ದಾಲ್ಸ್ ಟು ದ ಪರ್ಫೆಕ್ಟ್ ಟೆಕ್ಸ್ಚರ್. ಆವಾಗ ನಾವು ಡಿಸೈಡ್ ಮಾಡ್ತೀವಿ 8.5 minutes ಗೆ ನಮಗೆ ಕುಕ್ ಆಗ್ತದೆ 3 ದಾಲ್ಸ್. ಅಂಡ್ ಯೂಶುವಲಿ ನಾವು ಬ್ಯಾಚುಲರ್ಸ್ ಆದ್ರೆ ಕುಕ್ ಮಾಡುವಾಗ ಎಲ್ಲ ಟೈಮಿಂಗ್ಸ್ ನೋಡ್ಲಿಕ್ಕೆ ಹೋಗಲ್ಲ, ಆ ಕಡೆ ಈ ಕಡೆ ಏನೆಲ್ಲ ಮಾಡ್ಬಿಡ್ತೇವೆ. ಮನೆಯಲ್ಲಾದ್ರೂ ಅಷ್ಟೇ, ಈಗ ನಮ್ಮ ಪೇರೆಂಟ್ಸ್ ಅವ್ರ ಮಹಿಳೆಯರಾಗಿರ್ಬೋದು ಕುಕ್ ಮಾಡುವಾಗ ಅಯ್ಯೋ 8.5 ನಿಮಿಷ ಕಾಯ್ಬೇಕಾ ಅಂತ ಆ ರೀತಿ. ಬಟ್ ದಿಸ್ ಇಸ್ ವಾಟ್ ಥಿಂಕಿಂಗ್ ಆಫ್ ದ ಶೆಫ್ಸ್ ಅಲ್ವಾ? ಪ್ರಮಾಣ, ಅಳತೆ, ಟೈಮಿಂಗ್ ಎಲ್ಲವೂ ಕರೆಕ್ಟ್ ಇರಬೇಕು. ಪರ್ಫೆಕ್ಷನ್, ಟೇಸ್ಟ್, ಫ್ಲೇವರ್ಸ್ ನಿಮ್ಮನ್ನ ನೋಡಿದಾಗ ಗೊತ್ತಾಗುತ್ತೆ ಪರ್ಫೆಕ್ಟ್ ಶೆಫ್ ತರ ಮಾಡ್ತಾ ಇದೀರಾ. ಸೊ ನಾವು ರೈಸ್ ಡ್ರೈನ್ ಮಾಡೋಣ ಈಗ. ಓಕೆ. ಎಸ್. ಸೊ 30 minutes ರೈಸ್ ಅನ್ನ, ಬಾಸ್ಮತಿ ರೈಸ್ ಅನ್ನ ಸೋಕ್ ಮಾಡಿದ್ದೇವೆ. ಓಕೆ. ಸೊ ಬಿಫೋರ್ ಸ್ಟ್ರೈನಿಂಗ್ ನಾವು ಇದಕ್ಕೆ ಆಯಿಲ್ ಆಡ್ ಮಾಡುವ. ಆಯಿಲ್ ಆಡ್ ಮಾಡ್ಲಿಕ್ಕೆ. ಓಕೆ. ಸೊ ಯಾಕೋಸ್ಕರ ಅದಕ್ಕೆ ಆಯಿಲ್ ಹಾಕೋದು ನಾವು? ಸೊ ಇವಾಗ ನೀವು ತುಂಬಾ ಮನೆಯಲ್ಲಿ ಮಾಡಿರ್ತೀರಾ ಬಾಸುಮತಿ ರೈಸ್, ನಿಮಗೆ ಆ ಟೆಕ್ಸ್ಚರೇ ಬರಲ್ಲ, ಈ ಸ್ಟಿಕನ್ ಆಗಿರ್ತದೆ, ರೈಸ್ ಎಲ್ಲ ಸ್ಟಿಕನ್ ಆಗಿರ್ತದೆ. ಸೊ ಅದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಪ್ರಿಯರ್ ಆಗಿ ಆಯಿಲ್ ಯೂಸ್ ಮಾಡ್ತೇವೆ. ಸೊ ಆಯಿಲ್ ಏನ್ ಮಾಡ್ತದೆ, ನಿಮಗೆ ಕುಕ್ ಆಗುವಾಗ ಅದನ್ನ ಬಿಡಿಸಿ ಗರಿಗರಿಯಾಗಿ ಬರುತ್ತೆ ಅಂತ ಹೇಳೋದು. ಎಕ್ಸಾಕ್ಟ್ಲಿ. ಓಕೆ. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಷ್ಟು ಹಾಕಬೇಕು? ಸೊ ಇದಕ್ಕೆ 20 ml ಹಾಕುವ. ಸೊ ½ kg ರೈಸ್ಗೆ 20 ml ಹಾಕಬೇಕು. ನಾನು ಹೇಳ್ತೇನೆ ಹಾಕಿ. ಸೊ ಎಕ್ಸಾಕ್ಟ್ಲಿ 20 ml. ಓಕೆ. ಸೊ ಇದು ಹೇಗೆ ಗೊತ್ತಾಗುತ್ತೆ ನಿಮಗೆ ನೋಡಿದಾಗಲೇ 20 ml ಅಂತ? ದಟ್ ಕಮ್ಸ್ ಬೈ ಎಕ್ಸ್ಪೀರಿಯನ್ಸ್, ರೈಟ್? ಸೊ ನಾನು ಯೋಚಿಸೋದು 20 ml ಯಾವಾಗ ಆಗ್ಬೋದಪ್ಪ, ಅದಕ್ಕೆ ಹೆದರಿಕೆ ಆಗ್ತಾ ಇತ್ತು ಹಾಕುವಾಗ. ಬಟ್ ಎನಿ ಹೌ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಸ್ ಅ ಹೆಲ್ದಿ ಆಯಿಲ್. ಸೊ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ, 100% ಬರುತ್ತೆ. ಸೊ ನೋಡಿ, ನೀವೀಗ ಇದರಲ್ಲಿ ನೋಡ್ಬೋದು ಶೈನಿನೆಸ್ ಬರ್ತಾ ಇದೆ, ರೈಸ್ ಅಲ್ಲಿ ಕೋಟಿಂಗ್ ಕೊಟ್ಟಿದೆ. ಸೊ ಈ ಶೈನಿನೆಸ್ ನಿಮಗೆ ಹೆಲ್ಪ್ ಮಾಡ್ತದೆ ಆ ಕುಕಿಂಗ್ಗೆ. ಸೊ 2 minutes ಇದು ಹಿಂಗೇನೆ ಇರಲಿ. ಓಕೆ. ಅದ್ರ ಜೊತೆ ಅಬ್ಸಾರ್ಬ್ ಆಗಬೇಕು. ಓಕೆ. ಸೊ ಆದ್ಮೇಲೆ ಸ್ಟ್ರೈನ್ ಮಾಡುವ, ದೆನ್ ವಿಲ್ ಕುಕ್ ಇಟ್. ಓಕೆ. ಸೊ ಆಗ ಜೀರಾ ರೈಸ್ಗೆ ಎಲ್ಲವೂ ರೆಡಿ ಆದಾಗ ಆಗುತ್ತೆ ಅಲ್ವಾ? ಓಕೆ. ಸೊ ಇವಾಗ ನಾವು ಜೀರಾ ರೈಸ್ಗೆ ಆಲ್ರೆಡಿ ನಾವು ಟೆಂಪರ್ ಮಾಡಿ ಇಟ್ಟಿದ್ದೀವಲ್ಲ, ಸೊ ವಿಲ್ ಸ್ಟ್ರೈನ್ ದಟ್ ಆಯಿಲ್. ಓಕೆ. ಓಕೆ. ಸೊ ಅದು ಆಯಿಲ್ ಕಂಪ್ಲೀಟ್ ತೆಗಿಲಿಕ್ಕಿದೆಯಾ? ಎಸ್. ಈ ಆಯಿಲ್ ಮಾತ್ರ ನಾವು ಯೂಸ್ ಮಾಡ್ತೀವಿ, ಜೀರಾ ಈಗ ಯೂಸ್ ಮಾಡಲ್ಲ. ಓಕೆ. ಸೊ ಜೀರಾ ಹಾಗಾದ್ರೆ ಯೂಸ್ ಆಗಲ್ಲ ಇವಾಗ, ಜೀರಾ ಯೂಸ್ ಆಗಲ್ಲ. ಓಕೆ. ಸೊ ಇದು ಫಸ್ಟ್ ಟೆಂಪರಿಂಗ್ ಅಂತ ಹೇಳ್ತಾರೆ. ಫಸ್ಟ್ ಟೆಂಪರಿಂಗ್ ಆಯಿಲ್ಗೆ ಜೀರಾ ಫ್ಲೇವರ್ ಅಬ್ಸಾರ್ಬ್ ಮಾಡ್ಲಿಕ್ಕೆ. ಸೊ ನೀವು ಇವಾಗ ಸೆಕೆಂಡ್ ಜಟ್ಕಾ ಅಂತ ಹೇಳ್ತಾರೆ. ಯೂಶುವಲಿ ರೆಸ್ಟೋರೆಂಟ್ ಇಂಡಸ್ಟ್ರಿಯಲ್ಲಿ ಜಟ್ಕಾ ಮೆಥಡ್ ಅಂತ ಹೇಳ್ತಾರೆ. ಸೊ ದೇ ಡೋಂಟ್ ಕುಕ್ ಅಥೆಂಟಿಕಲಿ. ಓಕೆ. ಓಕೆ. ಸೊ ಈ ಆಯಿಲ್ ನೋಡಿ, ನಿಮಗೆ ಜೀರಾ ಕ್ರಂಬಲ್ಸ್ ಎಲ್ಲ ಬಂದಿದೆ. ಸೊ ಇದು ನಾವು ಯೂಸ್ ಮಾಡಬೇಕು ಲಾಸ್ಟ್ಗೆ. ಓಕೆ. ಸೊ ಇದು ಹಾಗಾದ್ರೆ ಯೂಸ್ ಬೀಳುತ್ತೆ, ಬಟ್ ಈಗ ಅಲ್ಲ. ಓಕೆ. ಲಾಸ್ಟ್. ಸೊ ಲಾಸ್ಟ್ ವಿಸಲ್. ಓಕೆ. ಇಟ್ ವಿಲ್ ಕಮ್. ಸೊ ಇದು ಆಲ್ಮೋಸ್ಟ್ ಹಾಗಾದ್ರೆ ಕುಕ್ ಆಗ್ತಾ ಬರ್ತಾ ಇದೆ ಅಲ್ವಾ? ಎಸ್. ಸೊ ಯೂಶುವಲಿ ಈಗ ನಾವು ಜಾಸ್ತಿಯಾಗಿ ಟೈಮ್ ನೋಡೋದಿದ್ರೆ ಎಷ್ಟು ವಿಸಿಲ್ ಅಂತ ನೀವು ಹೇಳೋದೊಂದು? ನಾವು ವಿಸಿಲ್ ಲೆಕ್ಕ ಹೇಳಿದ್ರೆ 8 to 9 ವಿಸಿಲ್ಸ್ ಅಂತ ಹೇಳ್ತೇವೆ. ಸೊ 8 to 9 ವಿಸಿಲ್ಸ್ ಅಲ್ಲಿ 9th or 8th ವಿಸಿಲ್ ನಿಮಗೆ ಸಿಮ್ಮರ್ ಅಲ್ಲಿ ಇಡಬೇಕು. ಓಕೆ. ಸಿಮ್ಮರ್ ಅಲ್ಲಿ ಇಡಬೇಕು. ಸಿಮ್ಮರ್ ಅಲ್ಲಿ ಇಟ್ಟರೆ ನಿಮಗೆ ಪರ್ಫೆಕ್ಟ್ ಲೆವೆಲ್ಗೆ ಕುಕ್ ಆಗ್ತದೆ. ಓಕೆ. ಓಕೆ.
ಸೊ ಇದಾಗಿದೆ, ನಾವು ಆಫ್ ಮಾಡುವ ಇದನ್ನ. ಸೊ ಇದು ಹಾಗಾದ್ರೆ ಕಂಪ್ಲೀಟ್ ರೆಸ್ಟ್ ಆಗ್ಬೇಕು, ಒಂದು 5 to 10 minutes ರೆಸ್ಟ್ ಆಗಿ ಟೆಂಪರೇಚರ್ ಬರ್ತದೆ. ಸೊ ನಾವೀಗ ಸೈಮಲ್ಟೇನಿಯಸ್ಲಿ ಈ ಕಡೆಯಿಂದ ಜೀರಾ ರೈಸು ಮಾಡ್ತಾ ಇದ್ದೇವೆ ಅಂಡ್ ಈ ಕಡೆಯಿಂದ ದಾಲ್ ಕೂಡ ರೆಡಿ ಆಗ್ತಾ ಇದೆ. ಎಸ್, ಸೊ ಇದು ಹಾಗಾದ್ರೆ ರೆಸ್ಟ್ ತಕೊಳ್ಳಿ. ನಮ್ಮ ವೀಕ್ಷಕರಿಗೆ ಕೂಡ ಒಂದು ಸಣ್ಣ ರೆಸ್ಟ್ ಕೊಡುವ. ಎಸ್ ವೀಕ್ಷಕರೇ, ಸೊ ಇವತ್ತಿನ ಸ್ಪೆಷಲ್ ಆಗಿ 2 ರೆಸಿಪೀಸ್ಗಳು ರೆಡಿ ಆಗ್ತಾ ಇದೆ. 2 ಒಟ್ಟೊಟ್ಟಿಗೆ ರೆಡಿ ಮಾಡ್ತಾ ಇದ್ದಾವೆ. ಸ್ವಲ್ಪ ಅದಕ್ಕೂ ತಣಿಲಿಕ್ಕೆ ಟೈಮ್ ಬೇಕು ಅಂಡ್ ನೀವು ಕೂಡ ತುಂಬಾ ವಿಷಯಗಳನ್ನು ತಿಳ್ಕೊಂಡ್ರಿ, ನೀವು ಕೂಡ ಸ್ವಲ್ಪ ತಣಿಬೇಕಲ್ವಾ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕುಚಲಕ್ಕಿಯಲ್ಲಿ ದಿ ಬೆಸ್ಟ್ ಕುಚಲಕ್ಕಿ ಅಂತ ಹೇಳಿದ್ವಿ. ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸೊ ಅರುಣಾ ಮಸಾಲೆ ಬಗ್ಗೆ ನಾನು ಯಾವಾಗಲೂ ಹೇಳಿ ನಿಮ್ಗೀಗ ತುಂಬಾ ಪರಿಚಯ ಆಗಿರುತ್ತೆ. ಸೊ ದಿಸ್ ಈಸ್ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್. ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ 40 ವರ್ಷಗಳಿಂದ ಕುಟ್ಟಿ ಹುಡಿ ಮಾಡಿ ಎಲ್ಲರೂ ಯೂಸ್ ಮಾಡಿದಂತಹ ಕೆಮಿಕಲ್ ಫ್ರೀ ಆ್ಯಂಡ್ ಟೇಸ್ಟಿ ಪೌಡರ್ ಕೂಡ ಹೌದು. ಸೊ ಎಲ್ಲ ಬಗೆಯ ರೆಡಿ ನಮಗೆ ಕುಕ್ ಮಾಡಲಿಕ್ಕೆ ರೆಡಿ ಇರುವಂತಹ ಸಾಂಬಾರ ಪದಾರ್ಥಗಳಾಗಿರ್ಬೋದು, ಎಲ್ಲ ರೀತಿಯ ಹುಡಿ ಇದರಲ್ಲಿ ಸಿಗುತ್ತೆ. ದಟ್ ಈಸ್ ಅರುಣಾ ಮಸಾಲೆ. ಅಂಡ್ ಅದ್ರ ಜೊತೆಗೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಅದ್ರ ಬಗ್ಗೆ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಸೊ ಮಕ್ಕಳಿಗೆ ಎನ್ರಿಚ್ಡ್ ವಿತ್ ವಿಟಮಿನ್ ಅಂತ ಇದೆ. ಸೊ ಬೆಳಿಗ್ಗೆ ನಾವು ಬ್ಯುಸಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಇದ್ರೆ ಸೊ ಇದು ರೆಡಿ ಆಗಿ ಸಿಗುತ್ತೆ. ದಟ್ ಈಸ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಅದರ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ಮಹಿಳೆಯರಿಗೆ ಆಭರಣಗಳಿಗೆ ಒಂದು ಬೆಸ್ಟ್ ಸೆಲೆಕ್ಷನ್ ಮಳಿಗೆ ಅಂತ ಹೇಳಿದ್ರೆ ದಟ್ ಈಸ್ ಲಲಿತಾ ಜುವೆಲ್ಲರ್ಸ್ ಬ್ಯಾಂಗ್ಳೂರ್. ಬೆಳಿಗ್ಗೆ ರಿಫ್ರೆಶಿಂಗ್ ಆಗಿರ್ಬೇಕಾದ್ರೆ ಕಾಮತ್ ಟೀ ಅಂಡ್ ಚಿಕ್ಕೀಸ್ ಗಳಲ್ಲಿ ವೆರೈಟಿ ಆಫ್ ಚಿಕ್ಕೀಸ್ ಇದೆ. ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾನು ಆಗ್ಲೇ ಹೇಳಿದೆ ಶೆಫ್ ಬಂದಿದ್ದಾರೆ. ಸೊ ನಾವು ಇವತ್ತು ತುಂಬಾ ವಿಷಯಗಳನ್ನು ಜ್ಞಾನ ಕೂಡ ಸಿಗ್ತಾ ಇದೆ ಆಹಾರದ ಬಗ್ಗೆ, ಇನ್ನೊಂದು ಕಡೆಯಲ್ಲಿ ಹೊಸ ರೆಸಿಪಿ ಕೂಡ ರೆಡಿ ಆಗ್ತಾ ಇದೆ. ಸೊ ಆಗ ನಾವು ರೆಸ್ಟಿಂಗಿಗೆ ಇಟ್ಟಿದ್ವಿ, ಬನ್ನಿ ಏನೆಲ್ಲ ಆಯ್ತು ನೋಡುವ. ಎಸ್, ಸೊ ಕೀರ್ತನ ಅವರೇ ಆಗಿದೆಯಾ ಅದು? ಎಸ್, ಪರ್ಫೆಕ್ಟ್ ಆಗಿ ಆಗಿರ್ತದೆ ಇದು. ಓಕೆ, ಸೊ ನೀವೀಗ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ. ಈವನ್ ಆಗಿ ಕುಕ್ ಆಗಿರ್ತದೆ, ನಿಮಗೆ ವಾಟರ್ ಕಂಪ್ಲೀಟ್ ಆಗಿ ಡ್ರೈನ್ ಆಗಿರ್ತದೆ. ಸೊ ಲೆಟ್ಸ್ ಬ್ಲೆಂಡ್ ಇಟ್ ಇವಾಗ. ಓಕೆ, ಸೊ ಇದನ್ನು ಬ್ಲೆಂಡ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಹಾಕೊಳ್ಳಲ್ಲ. ಎಸ್, ಸೊ ಇದು ಕಂಪ್ಲೀಟ್ ಪೇಸ್ಟ್ ತರ ಮಾಡ್ಕೊಳ್ಳಿಕ. ಸೊ ಆಲ್ಮೋಸ್ಟ್ ಕೋರಸ್ ಗ್ರೈಂಡ್ ಅಂತ ಹೇಳ್ತಾರೆ, ನಾಟ್ ಕಂಪ್ಲೀಟ್ ಪೇಸ್ಟ್, ಸ್ವಲ್ಪ ದರಿಯಾಗಿ ನಾವು ಗ್ರೈಂಡ್ ಮಾಡಬೇಕು. ಸೊ ನಾವು ಇದರಲ್ಲಿ ಮಿಕ್ಸಿಯಲ್ಲಿ ಈಗ ಕೂಲ್ ಆಗ್ಲಿಕ್ಕೆ ಬಿಡುವ 5 to 10 minutes. ಅವಾಗ ನಾವು ಜೀರಾ ರೈಸ್ ಫಿನಿಶ್ ಮಾಡುವ. ಓಕೆ ಓಕೆ, ಸೊ ಹಾಗಾದ್ರೆ ಇದು ಹಾಗಾದ್ರೆ ನಾವು ಸೇಫ್ ಅಲ್ಲೇ ಮಾಡೋ, ಇದು ತಣಿಲಿಕ್ಕೆ ಬಿಡುವ ಹಾಗಾದ್ರೆ ಅಲ್ವಾ? ಎಕ್ಸಾಕ್ಟ್ಲಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಸೊ ನೆಕ್ಸ್ಟ್ ಜೀರಾ ರೈಸ್ ಸ್ಟಾರ್ಟ್ ಮಾಡುವ. ವೆಸಲ್. ಸೊ ಫಸ್ಟ್ ಗ್ಯಾಸ್ ಹಚ್ಚುವ ಹಾಗಾದ್ರೆ ಅಲ್ವಾ? ಗ್ಯಾಸ್ ಹಚ್ತಾ ನಾವು ಇದನ್ನ ಡ್ರೈನ್ ಮಾಡುವ. ಸ್ಟ್ರೈನ್ ಮಾಡಿಬಿಟ್ಟು. ಓಕೆ, ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನನಗೂ ಕೂಡ ಒಂದು ಅರ್ಧಂಬರ್ಧ ಶೆಫ್ ಆದ್ರೂ ಆಗ್ಬೇಕಪ್ಪ ಅಲ್ವಾ? ಸೊ ನೀವು ಶೆಫ್ ಅಂತ ವರ್ಡ್ ಯೂಸ್ ಮಾಡುವಾಗ ನಿಮಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ಇರಬೇಕು. ಸೊ ರೈಸ್ ಎಲ್ಲಿಂದ ಬರ್ತದೆ, ಯಾವ ತರದ ರೈಸ್ ಎಲ್ಲ ಇರ್ತದೆ, ಸೊ ಅದೆಲ್ಲ ನಿಮಗೆ ನಾಲೆಜ್ ಇದ್ರೆ ಕುಕ್ಕರಿ ಸ್ವಲ್ಪ ಈಸಿ ಆಗ್ತದೆ. ಕರೆಕ್ಟ್. ನೆಕ್ಸ್ಟ್ ಓಕೆ, ಲೆಟ್ಸ್ ಆಡ್ ವಾಟರ್ ಟು ದಿಸ್. ಓಕೆ ಓಕೆ, ಹಾಕುದಾ? ಹಾಕಿ. ಇವಾಗ ವೆಸಲ್ ಬಿಸಿ ಆಗಿರ್ತದೆ, ಸಿಸ್ಲಿಂಗ್ ಸೌಂಡ್ ಬರ್ತದೆ. ಸೊ ಇದು ಕಂಪ್ಲೀಟ್ ಎಷ್ಟು ನೀರು ಬೇಕಿದಕ್ಕೆ? ನಮಗೆ ವೆಸಲ್ ಅನ್ನ ಹಾಫ್ ಸೋಪ್ ಆಗುವಷ್ಟು ಸಾಕಾ? ಎಸ್. ಸೊ ವಿಲ್ ಪುಟ್ ರೈಸ್ ಇವಾಗ. ಓಕೆ, ಸೊ ಇದು ರೈಸ್ ಆಲ್ರೆಡಿ ಇಟ್ ಇಸ್ ಬ್ಲೆಂಡ್ ವಿತ್ ಆಯಿಲ್. ಓಕೆ ಓಕೆ, ಸೊ ನಮ್ದು ವಾಟರ್ ಆಲ್ರೆಡಿ ಬಾಯ್ಲಿಂಗ್ ಟೆಂಪರೇಚರ್ಗೆ ಬಂದಿದೆ. ಆಲ್ಮೋಸ್ಟ್ 90 degrees ಟೆಂಪರೇಚರ್ ಅಲ್ಲಿ ಇದೆ. ಓಕೆ, ಸೊ ಈ ರೈಸ್ ಆಡ್ ಆದ್ಮೇಲೆ ಸ್ವಲ್ಪ ನಿಮಗೆ ಸಾಲ್ಟ್ ಆಡ್ ಮಾಡಬೇಕು. ಸಾಲ್ಟ್ ಆಡ್ ಮಾಡಿ. ಸೊ ಸೀಸನಿಂಗ್ ಪರ್ಪಸ್ಗೆ ಮತ್ತು ಕುಕಿಂಗ್ ಟೆಕ್ಸ್ಚರ್ಗೆ ಸಾಲ್ಟ್ ಆಡ್ ಮಾಡ್ತೇವೆ ನಾವು. ಓಕೆ, ಸೊ ಇನ್ನೊಂದು ಸೀಕ್ರೆಟ್ ಇದರಲ್ಲಿ ಹೇಳಿಕೊಡ್ತೇನೆ ನಿಮಗೆ. ಸೊ ರೈಸ್ ಯಾವಾಗಲೂ ಜೀರಾ ರೈಸ್ ಲುಕ್ಸ್ ವೈಟ್ ಇನ್ ಕಲರ್ ಅಲ್ಲ. ಸೊ ಅದಕ್ಕೆ ನಾವು ಪ್ಲೇನ್ ವೈಟ್ ಮ್ಯಾಟ್ ಫಿನಿಶ್ ಬಂದ್ರೆ ಚೆನ್ನಾಗಿರಲ್ಲ. ಸೊ ಎವ್ರಿ ಒನ್ ವಿಲ್ ಎಕ್ಸ್ಪೆಕ್ಟ್ ಸಮ್ ಗ್ಲಾಸಿ ಫಿನಿಶ್. ಸೊ ಅದಕ್ಕೆ ಒಂದು ಸೀಕ್ರೆಟ್ ಇದೆ, ನಾವು ಶುಗರ್ ಹಾಕ್ತೇವೆ ಜೀರಾ ರೈಸಿಗೆ. ಸೊ ನಾವು ಇದಕ್ಕೆ ಸ್ವಲ್ಪ ಈಗ ಬಾಯ್ಲಿಂಗ್, ನೀವು ಬಾಯ್ಲ್ ನೋಡ್ತಾ ಇದ್ದೀರಲ್ಲ, ಸೊ ಇವಾಗ ನಾವು ಕ್ಲೋಸ್ ಮಾಡುವ. ಓಕೆ, ಸೊ 5 minutes ಕ್ಲೋಸ್ ಮಾಡಿದ್ರೆ ಸೊ ಇಟ್ ವಿಲ್ ಕುಕ್ ಪರ್ಫೆಕ್ಟ್ಲಿ. ಸೊ ಕ್ಲೋಸ್ ಮಾಡೋದಲ್ವಾ? ಕ್ಲೋಸ್ ಮಾಡುವ. ಸೊ 5 ನಿಮಿಷ ಕುಕ್ ಆಗಲಿ ಹಾಗಾದ್ರೆ. ಸೊ ನಾವೀಗ ದಾಲ್ ಚೆಕ್ ಮಾಡುವ ಕೂಲ್ ಆಗಿದೆಯಾ ಇಲ್ವಾ ಅಂತ. ಕೂಲ್ ಆಗಿದೆ ಅಂತ ಕಾಣುತ್ತೆ. ಓಕೆ,
ಸೊ ಇನ್ನೊಂದು 5 ಮಿನಿಟ್ಸ್ ವೆಯ್ಟ್ ಮಾಡುವ, ಕಂಪ್ಲೀಟ್ ಆಗಿ ಕೂಲ್ ಆಗ್ತದೆ. ಬೇಕಂದ್ರೆ ಅದಕ್ಕೆ ವಾಟರ್ ಆಡ್ ಮಾಡ್ಬೋದು. ವಾಟರ್ ಆಡ್ ಮಾಡ್ಬೋದಾ? ಎಸ್. ಎಷ್ಟು ವಾಟರ್ ಆಡ್ ಮಾಡಿ? ಸ್ವಲ್ಪ ವಾಟರ್ ಆಡ್ ಮಾಡಿ ಒಂದು ಸ್ಟಿರ್ ಕೊಡಿ. ಸೊ ಅವಾಗ ನಿಮಗೆ ಸ್ಟೀಮು ಹೀಟ್ ಎಲ್ಲ ರಿಲೀಸ್ ಆಗ್ತದೆ ಒಳಗಡೆಯಿಂದ. ಸೊ ನಿಮಗೆ ಈಗ ಈ ಬಿಸಿ ಬಿಸಿ ಸ್ಟೀಮ್ ಬರ್ತಾ ನಮಗೆ ಗೊತ್ತಾಗ್ತಾ ಇದೆಲ್ಲ. ಸೊ ದಟ್ ಮೀನ್ಸ್ ಇಟ್ ಇಸ್ ಆಲ್ಮೋಸ್ಟ್ 90% ಡನ್ ಆಗಿದೆ. ಸೊ ಇದಾಗಾದ್ರೆ ಆಗಿದೆ ಇದು 90% ಆಗಿದೆ. ಸೊ ನಾವೀಗ ಇದಕ್ಕೆ ತಡ್ಕ ಕೊಡುವಾಗ, ಟಾಸ್ ಮಾಡುವಾಗ ಸೊ 10% ಕುಕ್ ಆಗ್ತದೆ. ಓಕೆ ಓಕೆ ಓಕೆ. ಸೊ 90% ಕಂಪ್ಲೀಷನ್ ಆಗಿದೆ. ಸೊ ನೀವು ಹೇಳ್ದಾಗಿನೇ ಆಯಿಲ್ ಹಾಕಿರೋದ್ರಿಂದ ಸೊ ಆ ಟೆಕ್ಸ್ಚರ್ ನಿಮಗೆ ನೋಡ್ತೀರಾ? ಕರೆಕ್ಟ್. ಅದೇ. ಸೊ ತುಂಬಾ ಗ್ರೈನಿ ಟೆಕ್ಸ್ಚರ್ ಬಂದಿದೆ ನಿಮಗೆ, ಬಿಡಿಬಿಡಿಯಾಗಿ ಬಂದಿದೆ. ಅದರ ಜೊತೆಗೆ ಸಕ್ಕರೆ ಹಾಕಿರೋದ್ರಿಂದ ಕಲರ್ ಟೆಕ್ಸ್ಚರ್ ಅಲ್ಲೂ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ಕರೆಕ್ಟ್. ಸೊ ಈಗ ವಾಟ್ಸ್ ನೆಕ್ಸ್ಟ್? ಸೊ ಇದನ್ನ ಸ್ವಲ್ಪ ಡ್ರೈ ಮಾಡ್ಬೇಕು ನಾವು. ಇದನ್ನ ಅಂಡರ್ ಫ್ಯಾನ್ 15 ಮಿನಿಟ್ಸ್ ಇಡ್ಬೋದು, ಇಲ್ಲಾಂದ್ರೆ ಎಲ್ಲಾದ್ರೂ ಓಪನ್ ಏರ್ ಅಲ್ಲಿ ಇಡ್ಬೋದು. ಓಪನ್ ಏರ್ ಅಂದ್ರೆ ಕ್ಲೋಸ್ ಕಿಚನ್ ನಲ್ಲಿ ಓಪನ್ ಏರ್ ಅಲ್ಲಿ ಇಡ್ಬೋದು. ಸೊ ಈ ಸ್ಟೀಮ್ ಎಲ್ಲ ನಮಗೆ ಹೋಗ್ಬೇಕು. ಓಕೆ ಫೈನ್. ಸೊ ಹಾಗಾದ್ರೆ ಅದನ್ನು 15 ಮಿನಿಟ್ಸ್ ಅಲ್ಲೇ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹೌದು. ಸೊ ಇದು ಹಾಗಾದ್ರೆ ರೆಸ್ಟ್ ಆಗ್ಲಿ ಅಲ್ವಾ? ಇದು ರೆಸ್ಟ್ ಆಗಲಿ, 10 ಮಿನಿಟ್ಸ್ ರೆಸ್ಟ್ ಆಗಲಿ. ನಾವು ಆವಾಗ ದಾಲ್ ಮಾಡುವ. ಸರಿ. ಸೊ ದಾಲ್ಗೆ ಒಂದು ಕ್ಯೂಬ್ ಬಟರ್ ಆಡ್ ಮಾಡುವ. ತಕೊಳ್ಳಿ. ಸೊ ಯಾಕೋಸ್ಕರ ಬಟರ್ ಅಂದ್ರೆ ನಿಮಗೆ 1 to 2 ಕ್ಯೂಬ್ಸ್ ಆಡ್ ಮಾಡಿ. ಸೊ ಆ ಟೆಕ್ಸ್ಚರ್ ಬರ್ತದೆ, ಗ್ರೀಸಿ ಟೆಕ್ಸ್ಚರ್ ಬರ್ತದೆ ನೀವು ದಾಲ್ ಕುಕ್ ಮಾಡುವಾಗ. ಸೊ ಬ್ಲೆಂಡ್ ಮಾಡುವಾಗ ಏನಾಗ್ತದೆ, ದಟ್ ಇಸ್ ದ ರೈಟ್ ಟೈಮ್ ಟು ಆಡ್ ಕೋಲ್ಡ್ ಬಟರ್. ಓಕೆ ಓಕೆ. ಕೋಲ್ಡ್ ಬಟರ್ ಕೋಲ್ಡ್ ಬಟರ್ ಕ್ಯೂಬ್ಸ್ ಹಾಕಬೇಕು. ಓಕೆ ಓಕೆ. ಸೊ ನಿಮಗೆ ಅಪ್ರಾಕ್ಸಿಮೇಟ್ ಅದೊಂದು 15 to 20 ಗ್ರಾಮ್ಸ್ ಆಡ್ ಮಾಡ್ಬೋದು. ಓಕೆ. ಸೊ ಇದನ್ನ ಬ್ಲೆಂಡ್ ಮಾಡಿ. ಸೊ ನೀವು ಹೇಳಿದ್ದು ತರಿಯಾಗಿ ಬ್ಲೆಂಡ್ ಆಗಬೇಕಲ್ವಾ? ಜಸ್ಟ್ 2-3 ಸೆಕೆಂಡ್ಸ್ ಅಷ್ಟೇ. ಎಸ್. ಸೊ ತುಂಬಾ ಗ್ರೈಂಡ್ ಆಗ್ಬೇಕಂತ ಇಲ್ಲ ಅಲ್ವಾ? ಇಲ್ಲ, ಕೋರಸ್ ಗ್ರೈಂಡ್ ಜಸ್ಟ್ 2-3 ಸೆಕೆಂಡ್ಸ್ ನೀವು ಗ್ರೈಂಡ್ ಮಾಡಿದ್ರೆ ಸಾಕು. ಓಕೆ. ಸೊ ನಿಮಗೆ ಈ ಟೆಕ್ಸ್ಚರ್ ಬರ್ತದೆ. ಸೊ ಈ ಟೆಕ್ಸ್ಚರ್ ಬಂದಾದ್ಮೇಲೆ ಸ್ವಲ್ಪ ವಾಟರ್ ಆಡ್ ಮಾಡ್ಬೋದು. ಓಕೆ. ಸೊ ಆಡ್ ಮಾಡ್ಲಾ? ಎಸ್, ಆಡ್ ಮಾಡಿ. ಓಕೆ, ಡನ್. ಸೊ ವಾಟರ್ ಆಯಿತು. ನಾವೀಗ ಕಡಾಯಿ ಇಟ್ಟು ಇದನ್ನ ಫಿನಿಶ್ ಮಾಡುವ, ತಡ್ಕ ಕೊಡುವ. ಓಕೆ. ಎಸ್. ಸೊ ಸೀಸನ್ ಗೀ ಅನ್ನು ಆಡ್ ಮಾಡುವ ಸ್ವಲ್ಪ ಇದಕ್ಕೆ. ಓಕೆ. ಸೊ ಟೊಮೆಟೊಸ್ ಎಲ್ಲ. ಸೊ ಇದಕ್ಕೆ ನಾವು ಆನಿಯನ್ ಆಡ್ ಮಾಡಲ್ಲ. ಆನಿಯನ್ ಇಲ್ಲ? ಆನಿಯನ್ ಆಡ್ ಮಾಡೋದೇ ಇಲ್ಲ. ಓಕೆ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಆಡ್ ಮಾಡುವ. ಓಕೆ. ಆಯಿಲ್ ಬೇಕಾಗುತ್ತಾ? ಎಸ್. ಹಾಕ್ಲಿಯಾ? ಎಸ್, ಹಾಕಿ. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. 2 ಟೀಸ್ಪೂನ್ ಆಡ್ ಮಾಡಿ ಸಾಕು. ಎಕ್ಸಾಕ್ಟ್. ಸೊ 2 ಮಿನಿಟ್ಸ್ ಕುಕ್ ಆಗಲಿ. ಸೊ ಇದನ್ನ ಈಗ ನಾವು ಈ ತ್ರಿಶೂಲ್ ದಾಲ್ ಏನಿದೆ ಅದನ್ನ ಮಾಡ್ಕೊಳ್ಳೋದು ಈಗ ಅಲ್ವಾ? ತ್ರಿಶೂಲ್ ದಾಲ್ ಮಾಡ್ತಾ ಇದ್ದೀವಿ. ಸೊ ಇದು ಕುಕ್ ಆಗುವಾಗ ನಮಗೆ ಆ ಸ್ಪೈಸಿನೆಸ್ ಆವಾಗ ಹೇಳಿದೆಲ್ಲ, ಸೊ ಅದಕ್ಕೆ ಗ್ರೀನ್ ಚಿಲ್ಲಿ ಆಡ್ ಮಾಡಬೇಕು. ಓಕೆ. ಸೊ ಗ್ರೀನ್ ಕೂಡ ಫೈನ್ ಚಾಪ್ ಇರಬೇಕು. ಸೊ ನಿಮಗೆ ಈಗ ಗ್ರೀನ್ ಚಿಲ್ಲಿದು ಸ್ಮೆಲ್ ಬರ್ತಾ ಇದೆಯಾ, ಕುಕ್ ಸ್ಮೆಲ್. ಸೊ ಆವಾಗ ನೀವು ದಾಲ್ ಆಡ್ ಮಾಡಬೇಕು. ಸೊ ಎಲ್ಲ ಪೇಸ್ಟ್ ಆದಂತಹ ದಾಲ್. ಎಸ್, ತ್ರಿಶೂಲ್ ದಾಲ್ ಅಂತ ಹೇಳ್ತೇವೆ. ಓಕೆ. ಸೊ ಇದಕ್ಕೆ ನಾವು ಸ್ವಲ್ಪ ನೀರು ಆಡ್ ಮಾಡುವ. ಓಕೆ. ಹಾಕುದಾ? ಎಸ್ ಎಸ್, ಸಾಕು. ಸೊ ಇದು ಸ್ವಲ್ಪ ರೆಡ್ಯೂಸ್ ಆಗ್ತದೆ. ರೆಡ್ಯೂಸ್ ಆಗುವಾಗ ನೀವು ಈ ತರ ನೋಡ್ತಿರಲ್ಲ, ಸೊ ರೋಗನ್ ಅಂತ ಬಿಡ್ತದೆ. ಆ ರೋಗನ್ ಬರುವ ತನಕ ನಾವು ಕುಕ್ ಮಾಡಬೇಕು. ಓಕೆ. ಸೊ ನಾವು ಇದಕ್ಕೆ ಸ್ವಲ್ಪ ಸಾಲ್ಟ್ ಆಡ್ ಮಾಡುವ. ಓಕೆ. ಸೊ 3 ಗ್ರಾಮ್ ಸಾಲ್ಟ್ ಆಡ್ ಮಾಡಬೇಕು ಪುನಃ. ದಟ್ ವಿಲ್ ಗಿವ್ ಯು ದ ಫೈನಲ್ ಕುಕಿಂಗ್ ಟೇಸ್ಟ್, ಸೀಸನಿಂಗ್. ಸೊ ಇದು ಆಲ್ಮೋಸ್ಟ್ ಕುಕ್ ಆಯಿತು. ಓಕೆ. ಸೊ ಗಾರ್ನಿಷ್ ಮಾಡುವ ಇದಕ್ಕೆ. ಸೊ ಇದಕ್ಕೆ ಗಾರ್ನಿಷ್ ಏನಿಲ್ಲ, ಸಿಂಪಲ್ ಕೊರಿಯಾಂಡರ್, ಚಾಪ್ ಕೊರಿಯಾಂಡರ್ ನಾವು ಹಾಕೋದು. ಸೊ ಚೆನ್ನಾಗಿರೋ ಅರೋಮಾ ಬರ್ತಾ ಇದೆ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಬಾಕಿ ಇರೋದು ಟೇಸ್ಟಿಂಗ್ ಅಂತೂ ಮಾತ್ರ ಅಲ್ವಾ? ಹೌದು. ಸೊ ಬಟರ್. ಓಕೆ. ಈಗ ಸ್ಪೆಷಲಿ ಆಗಿ ಈಗ ನೀವು ಶೆಫ್ ಆಗಿರೋದ್ರಿಂದ ನಿಮ್ಮ ಮನೆಯವ್ರದ್ದೊಂದು ಚಾನ್ಸ್ ಅಲ್ವಾ?
ಹಾಗೇನೆ ಹೇಳ್ತಾರೆ. ಆದ್ರೆ ನಿಮಗೆ ಶೆಫ್ ಆಗಿರೋದ್ರಿಂದ ಮನೆಗೆ ಬರ್ಲಿಗೇನೆ ಟೈಮ್ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ನಮ್ದು ಸ್ಕೆಡ್ಯೂಲ್ ಹಂಗಿರ್ತದೆ, ಮನೆಗೆ ಬಂದ್ರೆ ಸಹ ನಮಗೆ ಹೋಮ್ ವರ್ಕ್ಸ್ ಇರ್ತದೆ. ಸೊ ವಿಲ್ ಬಿ ಫಾಲೋಯಿಂಗ್ ಅವರ್ ಸ್ಕೂಲ್ ಸ್ಕೆಡ್ಯೂಲ್ಸ್. ಇವಾಗ ನೀವು ಸ್ಕೂಲಲ್ಲಿ ಇರುವಾಗ ಸ್ಕೂಲಲ್ಲಿ ಕಲೀಲಿಕ್ಕಿದ್ಯಾ? ಖಂಡಿತ, ಇದು ಎಂಡ್ಲೆಸ್ ಕರಿಯರ್ ಇದು. ಸೊ ನಾವೀಗ ಇದನ್ನ ಸರ್ವ್ ಮಾಡುವ. ಸೊ ಟೇಸ್ಟಿಂಗ್ಗೆ ಬರುವ. ಸೊ ಇವಾಗ ನೀವು ರೈಸ್ ರೆಡಿ ಆಗಿದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ತಡ್ಕಾ ಫಾರ್ ಜೀರಾ ರೈಸ್. ಆಯ್ತಾ? ಸೊ ಇದಾಗಾದ್ರೆ ಸೈಡ್ಗೆ ಇಟ್ಕೊಳ್ಳೋಣ. ಸೈಡ್ಗೆ ಇಟ್ಕೊಳ್ಳುವ. ಓಕೆ, ಇದಾಗಾದ್ರೆ ಈ ಕಡೆ ಇರಲಿ. ಸೊ ಗ್ಯಾಸ್ ಬೇಕಾಗುತ್ತೆ? ಗ್ಯಾಸ್ ಬೇಕಾಗುತ್ತೆ. ಸೊ ನಾವು ಆಲ್ರೆಡಿ ಟೆಂಪರ್ ಮಾಡಿದ ಆಯಿಲ್ ಅನ್ನ, ಗೀಯನ್ನ ತೆಗಿಬೇಕು. ಓಕೆ, ಇದಕ್ಕೆ ನಾವು ಸ್ಟಾರ್ಟಿಂಗ್ ಮಾಡಿದ್ವಿ ಜೀರಿಗೆ ಎಲ್ಲ ಹಾಕಿ. ಎಸ್, ಎಕ್ಸಾಕ್ಟ್ಲಿ. ಗೀ. ಓಕೆ, ಜೀರಾ ಫ್ಲೇವರ್ ನ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅಲ್ಲ. ಓಕೆ, ಸೊ ಅದನ್ನ ತೆಗಿಬೇಕು. ಕರೆಕ್ಟ್. ಸೊ ಯೂಶುವಲಿ ಜೀರಾ ರೈಸ್ ಅಲ್ಲಿ ಜೀರಾ ಕಾಣುತ್ತೆ, ಬಟ್ ಇದರಲ್ಲಿ ಜೀರದ ಫ್ಲೇವರ್ಡ್ ಅನ್ನು ನಾವು ಗೀಯಲ್ಲಿ ಹಾಕ್ತಾ ಇದ್ದೇವೆ. ಸೊ ವಿಲ್ ಯೂಸ್ ಕ್ಯಾಶ್ಯೂನಟ್, ಆಂಪಲ್ ಅಮೌಂಟ್ ಆಫ್ ಕ್ಯಾಶ್ಯೂನಟ್. ಯಾವಾಗ ತಿನ್ನುವಾಗ ಸೊ ವಿ ಹ್ಯಾವ್ ಟು ಯೂಸ್ ಲಾಟ್ ಆಫ್ ಕ್ಯಾಶ್ಯೂನಟ್ಸ್. ಆ ಕ್ಯಾಶ್ಯೂನಟ್ ಫ್ಲೇವರ್ ಡಾಮಿನೆಂಟ್ ಆಗಿ ಇರಬೇಕು ಇವಾಗ ಜೀರಾ ರೈಸ್ ಅಲ್ಲಿ. ಓಕೆ, ಸೊ ಇಷ್ಟು ಕ್ಯಾಶ್ಯೂನಟ್ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದು ಕುಕ್ ಮಾಡಿಸುವ ಈಗ. ಸೊ ಕ್ಯಾಶ್ಯೂನಟ್ಗೆ ರೋಸ್ಟೆಡ್ ಫ್ಲೇವರ್ ಬರಬೇಕು. ಸೊ ಆ ರೋಸ್ಟೆಡ್ ಫ್ಲೇವರ್ ಜೀರಾ ಕಾಂಬಿನೇಷನ್ ನಾವು ಈ ಆಯಿಲಿಗೆ ಕೊಟ್ಟಿದ್ದೇವಲ್ಲ, ಆ ಕಾಂಬಿನೇಷನ್ಗೆ ಮ್ಯಾಚ್ ಆಗ್ತದೆ. ವಾವ್, ವೆರಿ ಗುಡ್. ಸೊ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಸ್ಟೇಜ್ಗೆ ಬಂದಿದೆ. ಸೊ ಇವಾಗ ನಾವು ತೆಗಿಬೇಕು, ಓವರ್ ರೋಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಜಸ್ಟ್ ಕ್ಯಾಶ್ಯೂನಟ್ ಅನ್ನ ಹಾಕುವ ಫಸ್ಟ್. ಓಕೆ. ಸೊ ಆಯಿಲ್ ಅನ್ನ ಇಡಬೇಕು ಇನ್ನು. ಸೊ ಈ ಆಯಿಲ್ಗೆ ಹಾಫ್ ಸ್ಪೂನ್ ಜೀರಾ. ಓಕೆ. ಸೊ ಇವಾಗ ಕುಕ್ ಆಗ್ತಾ ಇದೆ. ಫ್ರೆಶ್ ಗೀಯನ್ನು ಪುನಃ ಆಡ್ ಮಾಡಿ. ಓಕೆ. ಸೊ ಫ್ರೆಶ್ ಗೀ ಫ್ಲೇವರ್ ಸಹ ಬರ್ತದೆ, ಜೀರಿಗೆ ಫ್ಲೇವರ್ ಸಹ ಬರ್ತದೆ ನಿಮಗೆ. ಘೀ ವಿತ್ ಜೀರಾ ಎರಡರದ್ದು ಕೂಡ ಡಿಫ್ರೆಂಟ್ ಅರೋಮಾಸ್. ಇಟ್ಸ್ ಬ್ಲೆಂಡಿಂಗ್ ವಿತ್ ಒನ್ ಅರೋಮಾ ಅಂತ ಹೇಳುವಾಗ ಬಹಳ ಚೆನ್ನಾಗಿರುವಂತಹ ಒಂದು ಅರೋಮಾ ಕೊಡ್ತಾ ಇದೆ. ವಾವ್. ಸೊ ಈ ಗೀಯನ್ನ ಎಲ್ಲ ಎಂಟೈರ್ ಯೂಸ್ ಮಾಡುವ. ಓಕೆ. ಸೊ ಎಲ್ಲ ಆಯ್ತು. ಓಕೆ. ನಾವೀಗ ಮಿನಿಮಲ್ ಗಾರ್ನಿಶ್ ಇದಕ್ಕೆ ಸಹ ಮಾಡುವ. ಓಕೆ, ಫೈನ್. ಸೊ ಮಿನಿಮಲ್ ಗಾರ್ನಿಶ್ ಮಾಡುವ. ಸೊ ರೆಡಿ ಆಗಿದೆ. ಇವಾಗ ಈ ಜೀರಾ ರೈಸ್ ಅನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಮಿಕ್ಸ್ ಮಾಡಬೇಕು. ಸೊ ಈಕ್ವಲ್ ಫ್ಲೇವರ್ಸ್ ಬ್ಲೆಂಡ್ ಆಗ್ಬೇಕಲ್ಲ, ಈ ಕೇರ್ಫುಲ್ ಆಗಿ ರೈಸ್ ಒಡಿಯದೆ ನಾವು ಈ ತರ ಲೇಯರ್ ತೆಗಿಬೇಕು. ಓಕೆ. ಸೊ ನಿಮಗೆ ಜೀರಾ ರೈಸ್ ರೆಡಿ ಆಗಿದೆ. ರೆಡಿ. ಓಕೆ. ಸೊ ನಾವೀಗ ಸರ್ವ್ ಮಾಡುವ. ನೀವು ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಎಸ್. ನಾನು ಆಗದಿಂದ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದಾನೆ. ಓಕೆ. ಸೊ ಇದರಲ್ಲಿ ಹಾಕೊಡುವ ಫಸ್ಟ್ ರೈಸ್. ಎಸ್, ನಾವು ರೈಸ್ ಹಾಕುವ, ಪ್ಲೇಟಿಂಗ್ ಮಾಡುವ. ಸೊ ಇವಾಗ ಮಕ್ಕಳಿಗೆ ಇಷ್ಟ ಆಗುವಷ್ಟು ಪೋರ್ಷನ್ಸು ಎಲ್ಲ ತಗೋಬೇಕಂದ್ರೆ ಇವಾಗ ಬೌಲಲ್ಲಿ ಈ ತರ ಸ್ಟಫ್ ಮಾಡಿ ಇನ್ವರ್ಟ್ ಮಾಡ್ಬೋದು. ಓಕೆ. ಸೊ ಇದನ್ನ ಇನ್ವರ್ಟ್ ಮಾಡುವ. ಓಕೆ. ಸೊ ಇನ್ವರ್ಟ್ ಮಾಡುವಾಗ ಸೊ ಆವಾಗ ನಿಮಗೆ ಈ ತರ ಬಂತು. ಓಕೆ. ಸೊ ಲೆಟ್ ಸರ್ವ್ ದಾಲ್ ಇನ್ ದಿಸ್. ಸೊ ಈಗ ಇನ್ನು ನಾವು ದಾಲ್ ಸರ್ವ್ ಮಾಡುವ. ಓಕೆ. ಇದು ಹಾಗಾದ್ರೆ ಸೊ ದಾಲ್ ಕಡೆ ರೆಡಿ ಇಟ್ಕೊಳ್ಳೋಣ. ರೆಡಿ. ಓಕೆ. ಸೊ ಇವಾಗ ಸೊ ನಾವಿದಕ್ಕೆ ಒಂದು ನೀಟ್ ಕ್ರೀಮ್ ಗಾರ್ನಿಶ್ ಕೊಡುವ. ಓಕೆ. ವಾವ್. ಓಕೆ. ಸೊ ಯು ಆರ್ ರೆಡಿ ಫಾರ್ ಟೇಸ್ಟಿಂಗ್? ಎಸ್. ಸೊ ನೀವು ಟೇಸ್ಟ್ ಮಾಡಿ ಈ ದಾಲ್, ತ್ರಿಶೂಲ್ ದಾಲ್ ಮತ್ತು ನಂದು ಸ್ಪೆಷಲ್ ಜೀರಾ ರೈಸ್ ಅನ್ನ. ವಾವ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಕೀರ್ತನ್ ಫಾರ್ ದ ವಂಡರ್ಫುಲ್ ಎಕ್ಸಿಕ್ಯೂಷನ್ಗೆ. ಎಸ್. ಸೊ ವೀಕ್ಷಕರೇ, ಜೀರಾ ರೈಸ್ ವಿತ್ ತ್ರಿಶೂಲ್ ದಾಲ್ ವೆರಿ ಸ್ಪೆಷಲ್ ಆಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ಗನಿಸುತ್ತೆ ಮಾಡ್ಕೊಳ್ಳುವ ವಿಧಾನ ಅಚ್ಚುಕಟ್ಟಾಗಿ ಗೊತ್ತಿರಬೇಕು, ಆ್ಯಂಡ್ ಅದು ಗೊತ್ತಿದ್ರೆ ಮಾತ್ರ ನೀಟಾಗಿದ್ದು ಬರುತ್ತೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡ್ಮೇಲೆ. ಜೀರಾ ರೈಸ್ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಬೆಳ್ಳುಳ್ಳಿ ಪುಡಿ, ಜೀರಿಗೆ ಸಿಡಿಸಿ ಬೆಂಕಿ ಆರಿಸಿಕೊಳ್ಳಿ. ತಣ್ಣಗಾದ ನಂತರ ಸೋಸಿಕೊಳ್ಳಿ. ನಂತರ ಬಾಸ್ಮತಿ ಅಕ್ಕಿಯನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿ 1 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 2 ನಿಮಿಷದ ಬಳಿಕ ಸೋಸಿಕೊಳ್ಳಿ. ಆನಂತರ ಅಕ್ಕಿಯ 2 ಪಟ್ಟು ನೀರು ಬಿಸಿ ಮಾಡಿಕೊಂಡು
ನೆನೆಸಿದ ಅಕ್ಕಿ, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಬಳಿಕ ನೀರನ್ನು ಬಸಿದುಕೊಳ್ಳಿ. ಕೊನೆಯಲ್ಲಿ ಸೋಸಿ ಇಟ್ಟಿರುವ ಎಣ್ಣೆಗೆ ಗೋಡಂಬಿ ಸೇರಿಸಿ ಕಂದು ಬಣ್ಣ ಬರುವವರೆಗೂ ಹುರಿದು ಅನ್ನಕ್ಕೆ ಸೇರಿಸಿ. ಆ ಬಳಿಕ ಅದೇ ತುಪ್ಪದಲ್ಲಿ ಜೀರಿಗೆ ಸಿಡಿಸಿ ಮತ್ತೆ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ ಅನ್ನಕ್ಕೆ ಸೇರಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರವಾದಂಥ ಜೀರಾ ರೈಸ್ ಸವಿಯಲು ಸಿದ್ಧ. ತ್ರಿಶೂಲ್ ದಾಲ್ ತಯಾರಿಸುವ ವಿಧಾನ: ಮೊದಲು ತೊಗರಿ ಬೇಳೆಯನ್ನು ತುಪ್ಪದಲ್ಲಿ ನೆನೆಸಿಡಿ. ನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ, ಟೊಮ್ಯಾಟೊ, ಅರಿಶಿನ ಪುಡಿ, ಮೆಣಸಿನ ಪುಡಿ ಉದುರಿಸಿ ಹುರಿಯಿರಿ. ಆನಂತರ ಕುಕ್ಕರ್ನಲ್ಲಿ ಬೇಳೆಗಳ ಸಮ ಪ್ರಮಾಣದಷ್ಟು ನೀರು ಹಾಕಿ ತುಪ್ಪದಲ್ಲಿ ನೆನೆಸಿದ ತೊಗರಿಬೇಳೆ 1 ಕಪ್ನಷ್ಟು, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಮುಚ್ಚಳ ಮುಚ್ಚಿ 8 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ತಣ್ಣಗಾದ ನಂತರ ಸ್ವಲ್ಪ ಬೆಣ್ಣೆ ಸೇರಿಸಿ ತರಿತರಿಯಾಗಿ ರುಬ್ಬಿ. ಬಳಿಕ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕಿ ಬಿಸಿ ಮಾಡಿಕೊಂಡು ಹೆಚ್ಚಿದ ಹಸಿಮೆಣಸು, ರುಬ್ಬಿದ ಬೇಳೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಣ್ಣೆ, ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ತ್ರಿಶೂಲ್ ದಾಲ್ ಜೀರಾ ರೈಸ್ನೊಂದಿಗೆ ಸವಿಯಲು ಸಿದ್ಧ. ಎಸ್, ಶೆಫ್ ಕೀರ್ತನ್ ಅವರೇ, ಇವತ್ತು ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದೀರಾ. ಸೊ ಏನ್ ಮಾತನಾಡೋದು ಬೇಡ, ನನಗಂತೂ ಫಸ್ಟ್ ಟೇಸ್ಟ್ ನೋಡ್ಬೇಕು. ಸೊ ವಿಲ್ ಗೋ ಫಾರ್ ದ ಟೇಸ್ಟಿಂಗ್ ಅಲ್ವಾ? ತಕೊಳ್ಳಿ. ಸೊ ಹೌ ಟು ಟೇಸ್ಟ್? ಈಗ ಎರಡು ಬ್ಲೆಂಡ್ ಮಾಡಿ ನಾರ್ಮಲಿ ತರ ಅಥವಾ ಫಸ್ಟ್ ಜೀರಾ ರೈಸ್ ಜೀರಾ ರೈಸ್ ಸಪರೇಟ್ ಟೇಸ್ಟ್ ಮಾಡಿ, ಸೊ ದಾಲನ್ನ ಆಮೇಲೆ ಸಪರೇಟ್ ಟೇಸ್ಟ್ ಮಾಡಿ, ಸೊ ಆಮೇಲೆ ಎರಡು ಬ್ಲೆಂಡ್ ಮಾಡಿ ಟೇಸ್ಟ್ ಮಾಡಿ. ಸೊ 3 ಡಿಫರೆಂಟ್ ಫ್ಲೇವರ್ಸ್ ನಿಮಗೆ ಬರ್ತದೆ. ನೈಸ್. ನೀವು ಹೇಳ್ದಾಗೇನೆ ಈ ರೈಸ್ ಏನಿದೆ, ರೈಸ್ ಟೆಕ್ಸ್ಚರ್ ಚೆನ್ನಾಗಿದೆ. ಆ್ಯಂಡ್ ಸೊ ವಿತ್ ದ ತ್ರಿಶೂಲ್ ದಾಲ್, ಸೊ ಅದರೊಂದು ಸಪ್ರೇಟ್ ಆ್ಯಕ್ಚುಲಿ ಟೆಕ್ಸ್ಚರ್ ಮಾತ್ರ ತುಂಬ ತಿಕ್ಕಾಗಿ ಬರುತ್ತೆ ಅಲ್ವಾ? ಇದು ತ್ರಿಶೂಲ್ ದಾಲ್ ತಿಕ್ಕಾಗಿ ಬರ್ತದೆ. ನಾರ್ಮಲಿ ಸೊ ರೆಸಿಡೆನ್ಷಿಯಲ್ ಆಗಿ ನಾವು ಮಾಡ್ತೇವಲ್ಲ, ಸೊ ವಿ ವಾಂಟ್ ಟು ಫೀಲ್ ಇಟ್ ರಿಚ್ ಆಗಿ ಇರಬೇಕು ಯಾವಾಗಲೂ ಕೊಡುವಾಗ. ಸೊ ತಿಕ್ಕಾಗಿ ಕೊಟ್ಟರೆ ನಿಮಗೆ ಈ ರೈಸ್ ಜೊತೆ ರನ್ನಿ ಟೆಕ್ಸ್ಚರ್ ಬರಲ್ಲ. ಈ 3 ದಾಲ್ಗಳು ಮಿಕ್ಸ್ಚರ್ಡ್ ವಿತ್ 1 ಆಗಿರೋದ್ರಿಂದ ಸೊ ಒಂದು ಸಮಾನವಾದಂತಹ ಟೇಸ್ಟ್ ವಿತ್ ಆ ದಾಲ್ ತರಿತರಿಯಾಗಿ ಬಾಯಲ್ಲಿ ಸಿಗುತ್ತೆ. ಡಿಫ್ರೆಂಟ್ ಟೇಸ್ಟನ್ನು ಬ್ಲೆಂಡಿಂಗ್ ಸಖತ್ತಾಗಿ ಕೊಡುತ್ತೆ. ವಾವ್. ಸೊ ಇವಾಗ ರೈಸ್ ಜೊತೆ ಟೇಸ್ಟ್ ಮಾಡಿ. ರೈಸ್ ಜೊತೆ ಅಲ್ವಾ? ವೆರಿ ನೈಸ್. ಸೊ ನೀವು ಕೂಡ ಟೇಸ್ಟ್ ನೋಡಿ. ನಿಮ್ಗೆ ಅಲ್ಲಿ ಟೇಸ್ಟ್ ನೋಡ್ಲಿಕ್ಕಿಲ್ಲ, ಇಲ್ಲಿ ನೋಡ್ಬೋದು. ವೆರಿ ನೈಸ್. ರಿಯಲಿ ಇಟ್ಸ್ ಆಸಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡಿಗೆ ಮನೇಲಿ ಹೇಳಿ? ಸೊ ನಿಮ್ಮದು ಪ್ರಾಡಕ್ಟ್ಸ್ ಎಲ್ಲ ನೋಡಿದೆ. ಸೊ ಇಟ್ ವಾಸ್ ಆಫ್ ಗುಡ್ ಕ್ವಾಲಿಟಿ. ನನಗೆ ಅನಿಸ್ತಾ ಇತ್ತು ಅಡಲ್ಟ್ರೇಷನ್ ಏನು ಇರಲಿಲ್ಲ. ಸೊ ದ ಫಸ್ಟ್ ಟೈಮ್ ಐ ಯೂಸ್, ಸೊ ಇಟ್ ವಾಸ್ ರಿಯಲಿ ಗುಡ್. ದ ಕಲರ್ಸ್ ಆ್ಯಂಡ್ ದ ಟೇಸ್ಟ್, ನೀವೀಗ ದಾಲಲ್ಲಿ ನಾವು ನೋಡಿ ಆ ಟರ್ಮರಿಕ್ ಟೇಸ್ಟ್ ನಿಮಗೆ ಎಕ್ಸಾಕ್ಟ್ ಆಗಿ ಟರ್ಮರಿಕ್ ತರ ಬರ್ತಾ ಇದೆ. ದಟ್ಸ್ ವಾಟ್ ಅರುಣ ಮಸಾಲಾ ಎಕ್ಸಾಕ್ಟ್ ಆದಂತಹ ನೋಡಿ ಶೆಫ್ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಸೂಪರ್ ಅಲ್ವಾ? ಸೊ ನಿಮಗೆ ಆಯಿಲ್ ನೀವು ಬೇಸಿಕಲಿ ಯೂಸ್ ಮಾಡ್ತಾ ಇದ್ದೀರಿ ಅಂದ್ರೆ ವಿಟಮಿನ್ ಎ, ವಿಟಮಿನ್ ಡಿ ಎಲ್ಲ ಇರೋದಂದ್ರೆ ವಿಟಮಿನ್ ಡಿ ನಿಮಗೆ ಕಂಟೆಂಟ್ ಸಿಗಲ್ಲ. ಸೊ ವಿಟಮಿನ್ ಡಿ ಇಸ್ ಒನ್ ಆಫ್ ದ ಕಂಟೆಂಟ್ ಯು ಗೆಟ್ ಫ್ರಮ್ ಸನ್ಲೈಟ್. ಓಕೆ, ಸೊ ಆ ಕಂಟೆಂಟ್ ನಿಮಗೆ ಆಯಿಲ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಇಟ್ಸ್ ರಿಯಲಿ ಗುಡ್. So it's really healthy. Correct. So I suggest that oil also. Basically, then it gives good effect and texture for the rice, everything. So overall, it's a nice experience. It was nice experience. It's my pleasure to be here. Yes, super. So Chef Keertan avare ನೀವು ಹೇಳಿದಾಗೇನೆ ನಮ್ಮ ಅಡಿಗೆ ಮನೆಯ ರಿಚ್ ಪ್ರಾಡಕ್ಟ್ಸ್ಗಳು. So that is the best oil contains vitamin A, D, E. That is Sun Premium Refined Sunflower Oil. So from their side, one small gift. Thank you. ಅಂಡ್ ಅವರದೇ ಆದಂತಹ ಹೋಲ್ ವೀಟ್ ಚಕ್ಕಿ ಆಟ ಬಂದಿದೆ, ದಟ್ ಇಸ್ ಸನ್ ಪ್ರೀಮಿಯಂ ಗೋಧಿ ಹಿಟ್ಟು. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಅಂಡ್ ಸೊ ಸ್ಟ್ರಾಂಗ್ ಆಗಿರ್ಲಿಕ್ಕೆ ದಿಸ್ ಇಸ್ ಅ ಬೆಸ್ಟ್ ಕುಚ್ಚಲಕ್ಕಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಬಂದಾಗ ಸೂಪರ್ ಆದಂತ ಎಲ್ಲ ಡಿಶಸ್ ಗಳನ್ನು ಮಾಡ್ಕೊಳ್ಳಿ. ಖಂಡಿತ ನೆಕ್ಸ್ಟ್ ಟೈಮ್ ಬರುವಾಗ ನಿಮಗೆ ಚೈನೀಸ್ ಮಾಡುವ. ವಾವ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸೂಪರ್ ಆದಂತಹ ರೆಸಿಪಿಗಳನ್ನು ಹೇಳ್ಕೊಟ್ರು. ಸೊ ಆಹಾರ ಪದ್ಧತಿಯಲ್ಲಿ ವಿಧ ಆದಂತಹ ಪರಿಕ್ರಮಣೆಗಳು ಇದ್ರೂ ಕೂಡ ಅದನ್ನು ತಿಳಿದಿದ್ರೆ ಮಾತ್ರ ನೀಟ್ ಆದಂತಹ ರೆಸಿಪಿ ರೆಡಿ ಆಗುತ್ತೆ. ಸೊ ನಿಮ್ಮಲ್ಲೂ ಕೂಡ ನಿಮ್ಮದೇ ಆದಂತಹ ಕೈರುಚಿ ಇರ್ಬೋದು, ನಿಮ್ಮದೇ ಆದಂತಹ ಕುಕಿಂಗ್ ಸ್ಟೈಲ್ ಇರ್ಬೋದು.
ಸೊ ನಿಮ್ಮ ಯಾವುದೇ ಸ್ಟೈಲ್ ಇರಲಿ, ಸೊ ಸೂಪರ್ ಆದಂತಹ ಅಡುಗೆಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಬಂದು ಹೇಳ್ಕೊಡ್ಬೋದು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಕೀಪ್ ವಾಚಿಂಗ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.